ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 13ನೆಯ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಇಂದು ಜೂನ್ 30. ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಈ ಸುವಾರ್ತೆಯನ್ನು ಅರ್ಥೈಸುವಂತೆ, ಗ್ರಹಿಸುವಂತೆ ಪವಿತ್ರಾತ್ಮರನ್ನು ನಮ್ಮ ಮೇಲೆ ಸುರಿಸಿರಿ. ಈ ಸುವಾರ್ತೆಯ ಮೂಲಕ ನಮ್ಮ ಮನಗಳು ನವೀಕೃತಗೊಳ್ಳಲಿ. ನಾವು ನಿಮಗೆ ಸಾಕ್ಷಿಯಾಗಿ ಬಾಳುವಂತೆ ನಮ್ಮನ್ನು ಅಭಿಷೇಕಿಸಿರಿ. ನಮ್ಮಲ್ಲಿರುವ ರೋಗ ರುಜಿನಗಳನ್ನು ಈ ಸುವಾರ್ತೆಯ ಮೂಲಕ ಸೌಖ್ಯಪಡಿಸಿರೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಸುಜ್ಞಾನ ಗ್ರಂಥದಿಂದ ವಾಚನ. ಅಧ್ಯಾಯ 1 ವಾಕ್ಯಗಳು 13ರಿಂದ 15, ಅಧ್ಯಾಯ 2 ವಾಕ್ಯಗಳು 23ರಿಂದ 24. ವಿಸ್ಡಮ್ ಚಾಪ್ಟರ್ 1 ವರ್ಸಸ್ 13 to 15, ಚಾಪ್ಟರ್ 2 23 to 24. ಏಕೆಂದರೆ ದೇವರು ಉಂಟು ಮಾಡಿಲ್ಲ ಮರಣವನ್ನು, ಆತ ನೋಡಿ ಹಿಗ್ಗುವವನಲ್ಲ ಜೀವಿಗಳ ಸಾವನ್ನು. ಅಸ್ತಿತ್ವದಲ್ಲಿರಲೆಂದೇ ದೇವ ಸೃಷ್ಟಿಸಿದನು ಸಮಸ್ತವನ್ನು. ಸೃಷ್ಟಿಗಳಲ್ಲಿದೆ ಆರೋಗ್ಯ, ಅವುಗಳಲ್ಲಿಲ್ಲ ಮಾರಕ ವಿಷವು. ಅದೋ ಲೋಕಕ್ಕೆ ಈ ಲೋಕದ ಮೇಲಿಲ್ಲ ಅಧಿಕಾರವು. ಅಂತ್ಯವೆಂಬುದಿಲ್ಲ ನ್ಯಾಯ ನೀತಿಗೆ. ದೇವರು ಮಾನವನನ್ನು ಸೃಷ್ಟಿಸಿದ್ದು ಅಮರತ್ವಕ್ಕಾಗಿ, ಅವನನ್ನು ರಚಿಸಿದ್ದು ತಮ್ಮ ಸ್ವರೂಪಕ್ಕನುಗುಣವಾಗಿ. ಸೈತಾನನ ಮತ್ಸರದಿಂದಲೇ ಮರಣ ಪ್ರವೇಶಿಸಿತು ಲೋಕವನ್ನು. ಅವನ ಪಕ್ಷಕ್ಕೆ ಸೇರಿದವರೆಲ್ಲರೂ ಅನುಭವಿಸುವರು ಅದನ್ನು. ಕೀರ್ತನೆ 30 ಶ್ಲೋಕ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ಶತ್ರುಗಳೆನ್ನ ಕುರಿತು ಹಿಗ್ಗದಂತೆ ಮಾಡಿದೆ. ಪಾತಾಳದಿಂದೆನ್ನ ಪ್ರಾಣವನ್ನು ಮೇಲೆತ್ತಿದೆ. ಎನ್ನ ಬದುಕಿಸಿದೆ ದೇವ, ಸಮಾಧಿ ಸೇರಗೊಡದೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ಭಕ್ತರೇ ಸಂಕೀರ್ತಿಸಿರಿ ಪ್ರಭುವನು, ಮಾಡಿರಿ ಆತನ ನಾಮ ಸ್ಮರಣೆಯನು. ಆತನ ಕೋಪ ಕ್ಷಣ ಮಾತ್ರ, ಇರುಳು ಬರಲು ಇರಬಹುದು ಅಳಲು. ನಲಿವು ಉಲಿವುದು ಹಗಲು ಹರಿಯಲು. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ಆಲಿಸು ಪ್ರಭು, ಕರುಣಿಸು, ನೆರವಾಗು ಬೇಗ ಎಂದು ಪ್ರಭು ನಾನಿನ್ನನ್ನು ಪ್ರಾರ್ಥಿಸಿದಾಗ. ಎನ್ನ ಗೋಣಿ ತಟ್ಟನ್ನು ಹರ್ಷಾಭರಣವಾಗಿಸಿದೆ. ಹೇ ಪ್ರಭು ಎನ್ನ ದೇವಾ, ನಿನಗೆನ್ನ ಅನಂತ ಧನ್ಯ ವಂದನೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ಸಂತ ಪೌಲನು ಕೊರಿಂಥ್ಯರಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಅಧ್ಯಾಯ 8 ವಾಕ್ಯ 7, 9 ಮತ್ತು ವಾಕ್ಯಗಳು 13ರಿಂದ 15. 2 Corinthians chapter 8 verse 7, 9 and verses 13 to 15. ವಿಶ್ವಾಸ, ವಾಕ್ಚಾತುರ್ಯ, ಜ್ಞಾನ, ಶ್ರದ್ಧೆ, ನಮ್ಮ ಬಗ್ಗೆ ನಿಮಗಿರುವ ಪ್ರೀತಿ, ಈ ಎಲ್ಲಾ ವಿಷಯಗಳಲ್ಲೂ ನೀವು ಸಮೃದ್ಧರಾಗಿದ್ದೀರಿ. ಹಾಗೆಯೇ ಈ ಸೇವಾ ಕಾರ್ಯದಲ್ಲೂ ಸಮೃದ್ಧರಾಗಿರಿ. ಪ್ರಭು ಯೇಸು ಕ್ರಿಸ್ತರ ಕೃಪಾಶಕ್ತಿಯನ್ನು ನೀವು ಬಲ್ಲಿರಿ. ಅವರು ತಮ್ಮ ಬಡತನದಿಂದ ನಿಮ್ಮನ್ನು ಶ್ರೀಮಂತವಾಗಿಸಲೆಂದು ತಾವು ಶ್ರೀಮಂತರಾಗಿದ್ದರೂ ನಿಮಗೋಸ್ಕರ ಬಡವರಾದರು. ನಿಮ್ಮ ಕೊಡುಗೆಯಿಂದ ಇತರರ ಕಷ್ಟ ಪರಿಹಾರವಾಗಬೇಕು, ಅದರಿಂದ ನಿಮಗೆ ನಷ್ಟ ಉಂಟಾಗಬೇಕು ಎಂದು ನಾನು ಹೇಳುತ್ತಿಲ್ಲ. ಈ ವಿಷಯದಲ್ಲಿ ಒಂದು ಸಮಾನತೆ ಇರಬೇಕು. ಈ ಕಾಲದಲ್ಲಿ ನಿಮಗೆ ಸಮೃದ್ಧಿಯಾಗಿರುವುದರಿಂದ ಅವರ ಕೊರತೆಯನ್ನು ನೀವು ನೀಗಿಸಬೇಕು. ಮುಂದಕ್ಕೆ ಅವರು ಸಮೃದ್ಧಿಯಿಂದಿರುವಾಗ ನಿಮ್ಮ ಕೊರತೆಯನ್ನು ಅವರು ನೀಗಿಸುವರು. ಹೀಗೆ ನಿಮ್ಮಲ್ಲಿ ಸಮಾನತೆ ಉಂಟಾಗುವುದು. ಅತಿಯಾಗಿ ಶೇಖರಿಸಿದವನಿಗೆ ಅಧಿಕವಾಗಲಿಲ್ಲ, ಮಿತಿಯಾಗಿ ಶೇಖರಿಸಿದವನಿಗೆ ಕೊರತೆಯಾಗಲಿಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಘೋಷಣೆ. ಅಲ್ಲೇಲುಯ, ಅಲ್ಲೇಲುಯ. ನಾನಾದರೂ ಪಿತನಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ಅಲ್ಲೇಲುಯ.
ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 5 ವಾಕ್ಯಗಳು 21ರಿಂದ 43. ಮಾರ್ಕ್ ಚಾಪ್ಟರ್ 5 ವರ್ಸಸ್ 21 to 43. ಯೇಸು ಸ್ವಾಮಿ ದೋಣಿಯನ್ನೇರಿ ಸರೋವರದ ಈಚ ದಡಕ್ಕೆ ಮರಳಿದರು. ತೀರವನ್ನು ಸೇರಿದೊಡನೆ ಜನರು ದೊಡ್ಡ ಗುಂಪಾಗಿ ಅವರ ಸುತ್ತಲೂ ನೆರೆದರು. ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನ ಹೆಸರು ಯಾಯಿರ. ಅವನು ಯೇಸುವನ್ನು ನೋಡಿದೊಡನೆ ಅವರ ಪಾದಕ್ಕೆರಗಿ, ನನ್ನ ಪುಟ್ಟ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ, ತಾವು ಬಂದು ತಮ್ಮ ಹಸ್ತವನ್ನು ಅವಳ ಮೇಲಿಟ್ಟು ಅವಳು ಗುಣಹೊಂದಿ ಬದುಕುವಂತೆ ಅನುಗ್ರಹಿಸಬೇಕು ಎಂದು ಬಹಳವಾಗಿ ವಿನಂತಿಸಿದನು. ಯೇಸು ಅವನ ಜೊತೆಯಲ್ಲಿ ಹೊರಟರು. ದೊಡ್ಡ ಜನಸ್ತೋಮವು ಯೇಸುವನ್ನು ಮುತ್ತಿಕೊಂಡು ಅವರ ಜೊತೆಯಲ್ಲೇ ಹೊರಟಿತು. 12 ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದಳು. ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರೂ, ಕೈಯಲ್ಲಿದ್ದ ಹಣವನ್ನೆಲ್ಲ ವ್ಯಯ ಮಾಡಿದ್ದರೂ ಅವಳ ರೋಗ ಮಾತ್ರ ಉಲ್ಬಣ ಆಗುತ್ತಿತ್ತೇ ಹೊರತು ಸ್ವಲ್ಪವೂ ಗುಣಮುಖ ಆಗುತ್ತಿರಲಿಲ್ಲ. ಯೇಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದುದನ್ನು ಆಕೆ ಕೇಳಿ ಜನರ ಗುಂಪಿನಲ್ಲಿ ಸೇರಿ ಯೇಸುವನ್ನು ಹಿಂಬಾಲಿಸಿದಳು. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು, ಗುಣ ಹೊಂದುವೆನು ಎಂದುಕೊಂಡು ಯೇಸುವಿನ ಉಡುಪನ್ನು ಮುಟ್ಟಿದಳು. ಅದನ್ನು ಮುಟ್ಟಿದಾಕ್ಷಣ ಅವಳ ರಕ್ತಸ್ರಾವ ನಿಂತು ಹೋಯಿತು. ಕಾಡುತ್ತಿದ್ದ ವ್ಯಾಧಿಯಿಂದ ತಾನು ಗುಣ ಹೊಂದಿದ್ದೇನೆಂದು ಆಕೆಗೆ ಅರಿವಾಯಿತು. ಇತ್ತ ಯೇಸು ರೋಗವನ್ನು ಗುಣಪಡಿಸುವ ಶಕ್ತಿ ತಮ್ಮಿಂದ ಹೊರಹೊಮ್ಮಿದ್ದನ್ನು ತಕ್ಷಣ ತಿಳಿದು ಸುತ್ತಲಿದ್ದ ಜನರತ್ತ ತಮ್ಮ ದೃಷ್ಟಿಯನ್ನು ಹರಿಸಿ, ನನ್ನ ಉಡುಪನ್ನು ಮುಟ್ಟಿದವರಾರು ಎಂದು ಪ್ರಶ್ನಿಸಿದರು. ಅದಕ್ಕೆ ಶಿಷ್ಯರು, ತಮ್ಮ ಸುತ್ತಲೂ ಜನರು ಮುತ್ತಿಕೊಂಡಿರುವುದು ತಮಗೆ ತಿಳಿದೇ ಇದೆ, ಆದರೂ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳುತ್ತಿದ್ದೀರಲ್ಲ ಎಂದರು. ಆದರೆ ಯೇಸು ತಮ್ಮನ್ನು ಮುಟ್ಟಿದವರು ಯಾರೆಂದು ಗುರುತಿಸಲು ಸುತ್ತಲೂ ನೋಡುತ್ತಿದ್ದರು. ತನ್ನಲ್ಲಿ ಸಂಭವಿಸಿದ್ದನ್ನು ಅರಿತಿದ್ದ ಆ ಮಹಿಳೆ ಭಯದಿಂದ ನಡುಗುತ್ತಾ ಮುಂದೆ ಬಂದು ಯೇಸುವಿನ ಪಾದಕ್ಕೆ ಎರಗಿ ಅವರಿಗೆ ನಡೆದ ಸಂಗತಿಯನ್ನು ತಿಳಿಸಿದಳು. ಯೇಸು ಆಕೆಗೆ, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು, ವ್ಯಾಧಿ ಮುಕ್ತಳಾಗಿ ಆರೋಗ್ಯದಿಂದಿರು ಎಂದು ಅನುಗ್ರಹಿಸಿದರು. ಯೇಸು ಸ್ವಾಮಿ ಇನ್ನೂ ಮಾತನಾಡುತ್ತಾ ಇರುವಾಗಲೇ ಯಾಯಿರನ ಮನೆಯಿಂದ ಕೆಲವರು ಬಂದು ಅವನಿಗೆ, ನಿಮ್ಮ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುತ್ತೀರಿ ಎಂದರು. ಅವರು ಹೇಳಿದ ಮಾತುಗಳನ್ನು ಯೇಸು ಕೇಳಿಯೂ ಅವನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಯಾಯಿರನಿಗೆ, ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು ಎಂದರು. ಅನಂತರ ಪೇತ್ರ, ಯಾಕೋಬ ಹಾಗೂ ಅವನ ಸೋದರ ಯೋವಾನ್ನ ಇವರನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಯಾಯಿರನ ಮನೆಯನ್ನು ತಲುಪಿದರು. ಅಲ್ಲಿ ಜನರ ಗೋಳಾಟ, ಗೊಂದಲದ ದೃಶ್ಯ ಅವರ ಕಣ್ಣಿಗೆ ಬಿತ್ತು. ಯೇಸು ಮನೆಯೊಳಕ್ಕೆ ಹೋಗಿ, ಏತಕ್ಕೆ ಇಷ್ಟೆಲ್ಲ ಗಲಭೆ ಗೋಳಾಟ? ಬಾಲಕಿ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎಂದರು. ಇದನ್ನು ಕೇಳಿದ ಜನರು ಯೇಸುವನ್ನು ಪರಿಹಾಸ್ಯ ಮಾಡಿದರು. ಆದರೆ ಯೇಸು ಎಲ್ಲರನ್ನೂ ಹೊರಗೆ ಕಳುಹಿಸಿ ಬಾಲಕಿಯ ತಂದೆ ತಾಯಿಯನ್ನು ಮತ್ತು ತಮ್ಮೊಂದಿಗಿದ್ದ 3 ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಆ ಬಾಲಕಿಯನ್ನು ಮಲಗಿಸಿದ್ದ ಕೊಠಡಿಯನ್ನು ಪ್ರವೇಶಿಸಿದರು. ಆಕೆಯ ಕೈಯನ್ನು ಹಿಡಿದು ತಾಲಿತಾ ಕೂಮ್ ಎಂದರು. ಮಗಳೇ, ನಿನಗೆ ಹೇಳುತ್ತೇನೆ, ಎದ್ದೇಳು ಎಂಬುದು ಆ ಮಾತಿನ ಅರ್ಥ. ಅವಳು ತಟ್ಟನೆ ಎದ್ದು ನಡೆದಾಡತೊಡಗಿದಳು. ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಭರಿತರಾದರು. ಅವಳಿಗೆ 12 ವರ್ಷ ವಯಸ್ಸಾಗಿತ್ತು. ಈ ವಿಷಯವನ್ನು ಬೇರೆ ಯಾರಿಗೂ ತಿಳಿಸಬಾರದೆಂದು ಯೇಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು. ಬಾಲಕಿಗೆ ತಿನ್ನಲು ಏನಾದರೂ ಕೊಡುವಂತೆ ತಿಳಿಸಿದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು 3 ಅದ್ಭುತ ವಾಚನಗಳನ್ನು ನಾವು ಆಲಿಸಿದೆವು. ಯೇಸು ಸ್ವಾಮಿ ಜೀವದಾತರು, ನಿತ್ಯ ಜೀವ. ಯೇಸು ಸ್ವಾಮಿಯ ಮೂಲಕ ನಮಗೆ ಕೃಪೆ ಅಂದರೆ ಅನುಗ್ರಹ ಸಿಗುತ್ತೆ ಎಂಬುದನ್ನು ಈ ವಾಚನಗಳಲ್ಲಿ ನಾವು ಆಲಿಸಿದೆವು.
ಇವತ್ತು ಅತಿ ಮುಖ್ಯವಾದ ಸಾರಾಂಶ ಈ ವಾಚನಗಳಲ್ಲಿ ನಾವು ನೋಡುವುದಾದರೆ ವಿಶ್ವಾಸ. ರಕ್ತಸ್ರಾವ ಸ್ತ್ರೀಯಲ್ಲಿದ್ದ ವಿಶ್ವಾಸ, ಯಾಯಿರನಲ್ಲಿದ್ದ ವಿಶ್ವಾಸ ಅದ್ಭುತ ಮಾಡ್ತು. ವಿಶ್ವಾಸ ಅದ್ಭುತ ಮಾಡುತ್ತೆ. ವಿಶ್ವಾಸ ಇಲ್ಲದವನಿಗೆ ಅದ್ಭುತ ಆಗುವುದಿಲ್ಲ. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬ ರಕ್ಷಣೆ ಹೊಂದುವುದು. ಪಿತನು ಜೀವಕ್ಕೆ ಸ್ವಯಂ ಜೀವ ಮೂಲವಾಗಿರುವಂತೆ ಪುತ್ರನನ್ನು ಸ್ವಯಂ ಜೀವ ಮೂಲವಾಗಿ ಕರುಣಿಸಿದ್ದಾರೆ. ಯೋವಾನ 5:26-27. ಯೋವಾನ 10:10, ನಾನು ಬಂದದ್ದು ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ಅದಕ್ಕಾಗಿ ನಿನ್ನ ಮೊದಲನೇ ವಾಚನ ಸುಜ್ಞಾನ ಗ್ರಂಥದಿಂದ ದೇವರು ಮರಣವನ್ನು ಸೃಷ್ಟಿ ಮಾಡಲಿಲ್ಲ. ಮರಣ ಬಂತು ಸೈತಾನನಿಂದ, ಮರಣಾಧಿಕಾರಿ ಸೈತಾನ. ಅದಕ್ಕಾಗಿ ಯಾಯಿರನ ಮಗಳು ಸತ್ತಾಗ ಮರಣದ ಮೇಲೆ ಸೈತಾನನಿಗೆ, ಆಕೆಯ ಮೇಲೆ ಅಧಿಕಾರವಿಲ್ಲ. ಮರಣದ ಮೇಲೆ ಯೇಸುವಿಗೆ ಅಧಿಕಾರ ಇದೆ. ಅದಕ್ಕಾಗಿ ನಿನ್ನ ಮೊದಲನೇ ವಾಚನದಲ್ಲಿ ನಾವು ಆಲಿಸಿದೆವು, ದೇವರು ಉಂಟು ಮಾಡಿಲ್ಲ ಮರಣವನ್ನು, ದೇವರು ಜೀವದಾತ, ದೇವರು ಜೀವ ಕೊಡುವವರು. ಮನುಷ್ಯನನ್ನು ದೇವರು ಸೃಷ್ಟಿಸಿದ್ದು ಅಮರತ್ವಕ್ಕಾಗಿ, ಸ್ವರ್ಗ ಅಮರತ್ವ. ಅದಕ್ಕಾಗಿ ನಮ್ಮ ಪುನರುತ್ಥಾನ ಅಮರತ್ವ, ನಿತ್ಯ ಜೀವಕ್ಕಾಗಿ. ಎಲ್ಲವನ್ನು ಅಸ್ತಿತ್ವದಲ್ಲಿ ಇರಲೆಂದೇ ದೇವರು ಸೃಷ್ಟಿ ಮಾಡಿದವರು. ಸೃಷ್ಟಿಯಲ್ಲಿದೆ ಆರೋಗ್ಯ, ಅವುಗಳಲ್ಲೆಲ್ಲ ಮಾರಕ ವಿಷ. ನಿಮಗೆ ಗೊತ್ತಿದೆ, ಸಿರಾಕ 38 ತೆಗೆದು ಓದಿದ್ರೆ ಎಲ್ಲ ಗಿಡಿ ಮೂಲಿಕೆಗಳು ನಮಗೆ ಈ ಸೃಷ್ಟಿಯಲ್ಲಿ ಇವೆ ಅಂತೆ. ವೈದ್ಯರ ಸೇವೆಗೆ ನೀನು ಗೌರವ ಸಲ್ಲಿಸು, ಆದರೆ ದೇವರ ಆ ಸೌಖ್ಯ ಪಡುವ, ಆರೋಗ್ಯ ಕೊಡುವ ಆ ಶಕ್ತಿ ಬರೋದು ಮಹೋನ್ನತದಿಂದ. ಅದರ ಸೃಷ್ಟಿಯಲ್ಲಿಲ್ಲ ಮಾರಕ ವಿಷ. ಅಧೋಲೋಕಕ್ಕೆ ಈ ಲೋಕದ ಮೇಲಿಲ್ಲ ಅಧಿಕಾರ. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯೇಸುವಿನದು. ಅವರ ನ್ಯಾಯ ನೀತಿಗೆ ಅಂತ್ಯವೆಂಬುದಿಲ್ಲ. ದೇವರು ಮನುಷ್ಯನನ್ನು ಸೃಷ್ಟಿಸಿದ್ದು ಅಮರತ್ವಕ್ಕಾಗಿ, ಅವನನ್ನು ರಚಿಸಿದ್ದು ತನ್ನ ಸ್ವರೂಪಕ್ಕನುಗುಣವಾಗಿ. ಆದರೆ ಸೈತಾನನ ಮತ್ಸರದಿಂದಲೇ ಮರಣ ಪ್ರವೇಶಿಸಿತು ಲೋಕವನ್ನು. ಅವನ ಪಕ್ಷಕ್ಕೆ ಸೇರಿದವರೆಲ್ಲರೂ ಅನುಭವಿಸುವರು ಅದನ್ನು. ಅದರಿಂದ ನಾವು ಸೈತಾನನ ಪಕ್ಷಕ್ಕೆ ಸೇರಿದವರಲ್ಲ, ಯೇಸುವಿನ ಪಕ್ಷಕ್ಕೆ ಸೇರಿದವರು. ಇಂದಿನ ಕೀರ್ತನೆ ವಂದನೆಯನ್ನು ಸಲ್ಲಿಸುವ ಕೀರ್ತನೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ಆ ಕೀರ್ತನಕಾರ ಹೇಳ್ತಾನೆ, ನನ್ನ ಪ್ರಾಣವನ್ನು ನೀನು ಶತ್ರುಗಳ ಕೈಯಿಂದ ರಕ್ಷಿಸಿದೆ, ಪಾತಾಳದಿಂದ ರಕ್ಷಿಸಿದೆ, ಸಮಾಧಿ ಸೇರಗೊಳ್ಳದೆ ರಕ್ಷಿಸಿದೆ. ನಿಮಗೆ ಒಂದು ವೇಳೆ ಕೋಪ ಬಂದರೆ ಅದು ಕ್ಷಣ ಮಾತ್ರ, ನೀವು ನಮ್ಮನ್ನು ಪ್ರೀತಿಸುತ್ತೀರಿ. ಮತ್ತೆ ಆತ ಹೇಳ್ತಾನೆ, ಪ್ರಭು ನೆರವಾಗು, ಕರುಣಿಸು, ನಾ ಪ್ರಾರ್ಥಿಸಿದಾಗ ನಾನು ನಿನಗೆ ಅನಂತ ವಂದನೆಯನ್ನು ಸಲ್ಲಿಸುತ್ತೇನೆ. ನಾವು ನಿರಂತರ ದೇವರಿಗೆ ವಂದನೆಯನ್ನು ಸಲ್ಲಿಸುವವರಾಗೋಣ. 2ನೇ ವಾಚನದಲ್ಲಿ ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ಅವರು ಹೇಳ್ತಾರೆ, ನಮ್ಮಲ್ಲಿ ಕೊರತೆ ಇರುವವರು ಇರಬಾರ್ದು, ವಿಶ್ವಾಸ ಮಾತ್ರ ಇದ್ರೆ ಸಾಲದು. ವಿಶ್ವಾಸ ಕಾರ್ಯರೂಪದಲ್ಲಿ ತೋರಿಸಬೇಕು ನಾವು. ಹೇಗೆ? ಪರಸ್ಪರ ಸೇವೆ, ಪರಸ್ಪರ ಸಹಾಯ, ಕೊರತೆಯಲ್ಲಿರುವವರ ಕೊರತೆಯನ್ನು ನೀಗಿಸುವುದು. ಏಕೆಂದ್ರೆ ನಾವು ಬಡವರಾಗಿದ್ದಾಗ ಶ್ರೀಮಂತರಾಗಿದ್ದ ಯೇಸು ನಮಗಾಗಿ ಬಡವರಾಗಿ ಅವರ ಸಿರಿವಂತಿಕೆಯಲ್ಲಿ ನಮ್ಮನ್ನು ಅವರು ಆಶೀರ್ವದಿಸಿದರು. ಆದ್ದರಿಂದ ನಿಮ್ಮಲ್ಲಿ ವಿಶ್ವಾಸ, ವಾಕ್ಚಾತುರ್ಯ, ಜ್ಞಾನ, ಶ್ರದ್ಧೆ ಅಥವಾ ಪ್ರೀತಿ ಇದ್ರೆ ಮಾತ್ರ ಸಾಲದು, ಅದನ್ನು ಸೇವಾ ಕಾರ್ಯದಲ್ಲೂ ನೀವು ತೋರಿಸಬೇಕು. ಆದ್ದರಿಂದ ಹೇಗೆ? ನಿಮ್ಮಲ್ಲಿ ಸಮಾನತೆ ಬರಬೇಕು. ಇಲ್ಲದವರಿಗೆ ಉಳ್ಳವರು ಹಂಚಬೇಕು. ಒಂದು ವೇಳೆ ಇಲ್ಲದವರು ಅವರಿಗೆ ದೇವರು ಕೊಟ್ಟಾಗ ಅವರು ಕೂಡ ಹಂಚಬೇಕು. ಅಂದರೆ ಕ್ರೈಸ್ತಿಯ ಜೀವನ ಹಂಚಿಕೊಳ್ಳುವ ಜೀವನ. ಆದಿ ಸಭೆಯಲ್ಲಿ ಹಂಚಿಕೊಂಡು ಜೀವಿಸುತ್ತಿದ್ದರು. ಸಮಾನತೆ ಬರಬೇಕು. ಕೇವಲ ವಿಶ್ವಾಸ ಮಾತ್ರ ಇದ್ರೆ ಸಾಲದು. ನನ್ನ ಧರ್ಮ ಕೇಂದ್ರದಲ್ಲಿ, ನನ್ನ ವಠಾರದಲ್ಲಿ ಅಥವಾ ನನ್ನ ಸಮಾಜದಲ್ಲಿ ನಾನು ಉತ್ತಮ ಸೇವೆಯನ್ನು ಮಾಡುವ ವ್ಯಕ್ತಿ ಶಕ್ತಿಯಾಗಬೇಕು ಮತ್ತು ವಿಶ್ವಾಸದಲ್ಲೂ ನಾನು ಬಾಳಬೇಕು. 3ನೇ ವಾಚನದಲ್ಲಿ ಅಂದರೆ ಇವತ್ತಿನ ಶುಭ ಸಂದೇಶ ಅಲ್ಲಿ ನಾವು ನೋಡ್ತೀವಿ, ಯಾಯಿರನ ಮಗಳು 12 ವರ್ಷದವಳು, ರಕ್ತಸ್ರಾವದಿಂದ ನರಳುತ್ತಿರುವ ಸ್ತ್ರೀ 12 ವರ್ಷದವರು. ಇದನ್ನು ಅಶುದ್ಧತೆ ಅಂತೇಳಿ ಪವಿತ್ರ ಆ ಕಾಲದಲ್ಲಿ, ಇಂದಿನ ಕಾಲದಲ್ಲಿ ಅವರು ಪರಿಗಣಿಸುತ್ತಿದ್ದರು. ಅಶುದ್ಧತೆಯನ್ನು ಶುದ್ಧ ಮಾಡಲು, ಪರಿಶುದ್ಧ ಮಾಡಲು, ಸೌಖ್ಯ ಮಾಡಲು ಯೇಸು ಈ ದರಿಗೆ ಬಂದರು. ಆ ಮಹಿಳೆ ಕಾದುಕೊಂಡು ನಿಂತಿದ್ದಳು ಯೇಸುವಿಗಾಗಿ. ಆತನ ಬಟ್ಟೆ ಮುಟ್ಟಿದರೆ, ಆ ತುದಿ ಮುಟ್ಟಿದರೆ ಸಾಕು, ಸೌಖ್ಯ ಹೊಂದುತ್ತೇನೆ. ಎಂತಹ ವಿಶ್ವಾಸ! ಅಗಾಧ ನೋಡಿ, ಅಗಾಧ ವಿಶ್ವಾಸ. ಯಾಯಿರ ಎಲ್ಲ ಸೋತು ಹೋಗಿ, ಇಬ್ರು ಸೋತು ಹೋದವರು.
ಅವ್ರ ಕಾಲಿಗೆ ಬೀಳ್ತಾನೆ, ನನ್ನ ಮನೆಗೆ ಬಾ ಯೇಸುವೆ, ಮಗಳನ್ನು ಗುಣಪಡಿಸು. ನಾನಂಬಿರುವ ಜೀವಂತ ದೇವರು ಯೇಸು, ನಾ ಕರೆದಾಗ ಓಡೋಡಿ ಬರುವ ನನ್ನೇಸು. ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ಯೇಸು, ನಾ ಮಲಗಲೆಂದು ಜೋಗುಳ ಹಾಡುವ ಯೇಸು. ಹೌದು, ಬ್ರದರ್ ಟಿ.ಕೆ. ಜಾರ್ಜ್ ಬರೆದ ಸುಂದರ ಸಾಲುಗಳು. ದೇವರು ನಮ್ಮ ಜೊತೆ ಇದ್ದಾರೆ, ಇಮ್ಯಾನ್ಯುಯಲ್ ಓಡೋಡಿ ಬರ್ತಾರೆ. ಕರೆ ನೀನು, ಪ್ರಾರ್ಥಿಸು, ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರಿಸು ಓಡಿ ಬರುವರು. ಓಡಿ ಬರ್ತಾರೆ ಅವರು. ಯಾವಾಗ ಯಾಯಿರ ಕೇಳಿದ ಯೇಸು ಸಿದ್ಧರಾದ್ರು ಅವನ ಮನೆಗೆ ಹೋಗ್ಲಿಕ್ಕೆ. ಹೋಗ್ತಾ ಇರುವಾಗ ಈ 12 ವರ್ಷದಿಂದ ನರಳುತ್ತಿರುವ ಸ್ತ್ರೀ ಆ ಗುಂಪಿನಲ್ಲಿ ಸೇರ್ಕೊಂಡು ಎಲ್ಲರೂ ಅದ್ಭುತ ನೋಡಲು ಹೋಗ್ತಾರೆ, ಈಕೆ ಅದ್ಭುತ ಸ್ವೀಕರಿಸಲು ಹೋಗ್ತಾಳೆ. ಆ ಗುಂಪಿನಲ್ಲಿ ಬಹಳ ಕಷ್ಟಪಟ್ಟು ಯೇಸುವಿನ ಬಟ್ಟೆ ಮುಟ್ಟಿದಾಗ ಆಕೆಗೆ ಸೌಖ್ಯವಾಗುತ್ತೆ. ಆಕೆ ಅಲ್ಲಿಂದ ವಾಪಸ್ ಹೋಗಲು ಹವಣಿಸ್ತಾಳೆ. ಆದ್ರೆ ಯೇಸು ಹೇಳ್ತಾರೆ, ಯಾರೋ ನನ್ನನ್ನು ಮುಟ್ಟಿದ್ರು. ತಕ್ಷಣ ಪ್ರೇಷಿತರು ಶಿಷ್ಯರು ಹೇಳ್ತಾರೆ, ಎಷ್ಟು ಮಂದಿ ಮುಟ್ತಾ ಇದ್ದಾರೆ, ಯಾಕೆ ನಿಂತಿದ್ರಿ? ಯಾರು ಹೇಳಿದಿರಬಹುದು, ಯಾರು ಮುಟ್ಟಿದ್ರು. ಆಮೇಲೆ ನೋಡೋಣ, ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ. ಇಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಹೋಗಿರ್ಬೇಕು. ಎಲ್ಲರೂ ಮುಟ್ತಾರೆ, ಆದ್ರೆ ಒಬ್ಳು ವಿಶ್ವಾಸದಿಂದ ಮುಟ್ಟಿದ್ದಾರೆ. ಅದು ಯೇಸುವಿಗೆ ಗೊತ್ತಾಗುತ್ತೆ. ಚರ್ಚಿಗೆ ಎಲ್ಲರೂ ಬರ್ತಾರೆ, ಪ್ರಾರ್ಥನಾ ಕೂಟಕ್ಕೆ ಎಲ್ಲರೂ ಬರ್ತಾರೆ, ಮನೆಯಲ್ಲಿ ಪ್ರಾರ್ಥನೆಗೆ ಎಲ್ಲರೂ ಕೂರ್ತಾರೆ. ಆದ್ರೆ ಎಷ್ಟು ಮಂದಿ ವಿಶ್ವಾಸದಿಂದ ಕೂರ್ತೀರ? ಮನಸ್ಸು ಎಲ್ಲೆಲ್ಲೋ ಅಲೆದಾಡ್ತಾ ಇರುತ್ತೆ. ಕಾನ್ಸಂಟ್ರೇಷನ್, ಏಕಾಗ್ರತೆ ಇಲ್ಲ. ಈ ಮಗಳು ಏಕಾಗ್ರತೆಯಿಂದ ಮುಟ್ಟಿದ್ಲು. ನೀವು ಏಕಾಗ್ರತೆಯಿಂದ ಪರಮ ಪ್ರಸಾದದ ಮುಂದೆ ಕೂತ್ಕೊಳ್ಳಿ, ಏಕಾಗ್ರತೆಯಿಂದ ಪರಮ ಪ್ರಸಾದವನ್ನು ಅರ್ಪಿಸಿ, ಏಕಾಗ್ರತೆಯಿಂದ ಜಪಸರ ಪ್ರಾರ್ಥನೆ ಮಾಡಿ, ಏಕಾಗ್ರತೆಯಿಂದ ದೇವರ ವಾಕ್ಯ ಓದಿ. ನೀವು ನೋಡಿ, ಅದ್ಭುತ. ಆಕೆಗೆ ಅದ್ಭುತ ಸಿಕ್ತು. ಉಳಿದವರೆಲ್ಲರೂ ಕಣ್ಣು ಒರೆಸಿದ್ರು, ನಾವು ಮುಟ್ತೀವಿ, ಏನಾಗುದಿಲ್ಲ. ಆಕೆ ಮುಂದೆ ಬಂದ್ಲು, ನಾನು ಮುಟ್ಟಿದ್ದು ಸ್ವಾಮಿ, ನನಗೆ ಇಂಥ ರೋಗ ಸಾಕ್ಷಿ ಕೊಟ್ಲು. ಯೇಸು ಹೇಳಿದ್ರು, ಮಗಳೇ ಧೈರ್ಯವಾಗಿರು, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ. ನೋಡಿ, ಇವತ್ತು ಎಷ್ಟೋ ಮಂದಿ ರೋಗಿಗಳು ನೀವು ಇರಬಹುದು, ನಿರಾಶೆಯಲ್ಲಿರಬಹುದು, ದುಃಖದಲ್ಲಿರಬಹುದು. ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ. ಯೇಸು ನಿನ್ನ ಮಗ್ಗುಲಲ್ಲಿ ಪಕ್ಕದಲ್ಲಿದ್ದಾರೆ. ಆತ್ಮೀಯರೇ, ಅಲ್ಲಿಂದ ಯೇಸು ಮುಂದೆ ಹೋಗುವ ಮುನ್ನ ಯಾಯಿರನ ಕಿವಿಗೆ ಅವನ ಊರಿನವರು ಬಂದು ಹೇಳ್ತಾರೆ, ಮಗಳು ಸತ್ತೋದು. ಒಂದು ವೇಳೆ ಅರ್ಧ ಗಂಟೆ ಬೇಗ ಹೋದ್ರೆ ಬದುಕುಳಿತಿದ್ಲು. ನೋಡಿ, ಯೇಸು ಲೇಟಾಗಿ ಹೋದ್ರು, ಅವರಿಗೆ ಏನು ಮಾಡ್ತೀರಿ ಅವರಿಗೆ ಗೊತ್ತು. ಅವರ ಟೈಮಿಗೆ ಅವರು ಇರ್ತಾರಲ್ಲಿ. ನಮಗೆ ಅದು ಲೇಟ್ ಇರಬಹುದು, ನಾವು ಕಾಯಬೇಕು. ಯಾಯಿರನಿಗೆ ಹೇಳ್ತಾನೆ, ಮಗಳು ಸತ್ತೋದು, ಯಾಕೆ ಸ್ವಾಮಿಯನ್ನು ಕರೀತೀರಿ? ಯೇಸು ಹೇಳಿದ್ರು, ಯಾಯಿರನಿಗೆ ಭಯ ಪಡಬೇಡ, ವಿಶ್ವಾಸ ಹೊಂದಿದ್ರೆ ಸಾಕು. ಮನೆಗೆ ಹೋಗ್ತಾರೆ, ಗೋಳಾಟ, ಹರಚಾಟ, ಕಿರ್ಚಾಟ, ಯಾಕೆಂದ್ರೆ ಸತ್ತಿದ್ದಾಳೆ ಮಗಳು. ಯೇಸು ಹೇಳ್ತಾರೆ, ಯಾಕೆ ನೀವು ಅಳ್ತಾ ಇದ್ದೀರಾ? ಆಕೆ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ. ಯೇಸುವಿನ ಶಬ್ದಕೋಶದಲ್ಲಿ ಡಿಕ್ಷನರಿಯಲ್ಲಿ ಮರಣ ಎಂಬ ಪದ ಇಲ್ಲ. ಅವರು ಜೀವವಾಗಿದ್ದಾರೆ. ನಾನೇ ಜೀವ, ನಾನೇ ಪುನರುತ್ಥಾನ, ನಾನೇ ಮಾರ್ಗ. ಯೇಸು ಮನೆಗೆ ಹೋಗಿ ಯಾಕೋಬ, ಯೋವಾನ ಮತ್ತು ಪೇತ್ರನನ್ನು ಕರ್ಕೊಂಡು ಮತ್ತು ಅವರ ತಂದೆಯನ್ನು ಕರ್ಕೊಂಡು ಹೊರಗೆ ಹೋಗಿ ಆ ಹುಡುಗಿಯ ಕೈಯನ್ನು ಹಿಡಿಯುತ್ತಾರೆ. ಒಂದು ಹೋರಾಟ ಯಾರಿಗೂ? ಸೈತಾನನಿಗೂ, ಮರಣಾಧಿಕಾರಿಯಾಗಿದ್ದ ಸೈತಾನ ಮತ್ತು ಯೇಸುವಿಗೂ. ಆವಾಗ ಯೇಸು ಅಲ್ಲಿ ಹೋರಾಟ ನಡೆಯುತ್ತಿರುವಾಗ ಆ ಸಂದರ್ಭದಲ್ಲಿ ದೇವರ ಮಾತು ಸೈತಾನ ಮೀರ್ಲಿಕ್ಕಾಗೋಲ್ಲ. ಸೈತಾನ ಸೋಲಲ್ಪಟ್ಟವನು. ಅದಕ್ಕಾಗಿ ಯೇಸು ಹೇಳ್ತಾರೆ, ತಾಲೀತಾ ಕೋಮ್, ಮಗಳೇ ಎದ್ದೇಳು, ಮರಣ ನಿನ್ನನ್ನು ಹಿಡಿದಿಟ್ಟುಕೊಳ್ಳಲಾಗುವುದಿಲ್ಲ. ಪ್ರೈಸ್ ದ ಲಾರ್ಡ್. ಅವಳು ಎದ್ದೇಳ್ತಾಳೆ. ನೋಡಿ ಆತ್ಮೀಯರೇ, ಎಂಥ ಶಕ್ತಿ ನಮ್ಮ ಪ್ರಭು ಯೇಸುವಿನಲ್ಲಿ. ಅದೇ ಶಕ್ತಿ ಪರಮ ಪ್ರಸಾದದಲ್ಲಿ, ಅದೇ ಶಕ್ತಿ ಪ್ರಾರ್ಥನೆಯಲ್ಲಿ, ಅದೇ ಶಕ್ತಿ ದೇವರ ವಾಕ್ಯದಲ್ಲಿದೆ, ಸಂಸ್ಕಾರದಲ್ಲಿದೆ. ಆದ್ದರಿಂದ ನಾವು ಹೆದರುವುದು ಬೇಡ. ನಮ್ಮ ಜೀವನದಲ್ಲೂ ಇದ್ದ ಕುಂದು ಕೊರತೆಗಳನ್ನು ಅರ್ಪಿಸಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಮರಣಾವಸ್ಥೆಯಲ್ಲಿ, ಮರಣದ ಭಯದಲ್ಲಿರುವವರು, ಆಸ್ಪತ್ರೆ ಜೀವನ ಮರಣ ಮಧ್ಯೆ ಹೋರಾಡುತ್ತಿರುವವರು, ನಮಗೆ ಮರಣವಿಲ್ಲ, ನಾವು ಪುನರುತ್ಥಾನಿ ಯೇಸುವೊಂದಿಗೆ ಈ ಲೋಕದಿಂದ ನಮ್ಮ ಪಯಣ ಮುಗಿದ ನಂತರ, ನಿಮ್ಮ ಸಮಯದಲ್ಲಿ ಮುಗಿದ ನಂತರ ನಿಮ್ಮೊಂದಿಗೆ ನಾವು ಬರುತ್ತೇವೆ ಸ್ವಾಮಿ.
ಯೇಸುವೆ ಈ ಲೋಕದಲ್ಲಿರುವಾಗ ನಮಗೆ ಆರೋಗ್ಯ, ಆನಂದ, ಆಯಸ್ಸು, ಅಭಿಷೇಕ, ಆದಾಯ ಎಲ್ಲವನ್ನು ಕರುಣಿಸುವವರು ನೀವೇ ತಾನೆ. ನಿಮ್ಮ ರಕ್ಷಣೆಯಲ್ಲಿ ಜೀವಿಸುತ್ತಿರುವಾಗ ಎಲ್ಲ ಕೇಡುಗಳು, ರೋಗಗಳು, ಬಾಧೆಗಳು, ಪೀಡೆ, ಪಿಚಾಚಿಗಳ ಶಕ್ತಿಗಳು, ಅಂಧಕಾರಗಳು, ಪಾಪ, ಶಾಪಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ರೆಬ್ಯೂಕ್ ಯೇಸು ನಾಮದಲ್ಲಿ ಎಲ್ಲ ಅಂಧಕಾರ, ಬಂಧನಗಳು, ರೋಗ ರುಜಿನಗಳು ಬಂಧಿಸಿ ಸುಟ್ಟು ನಿಷ್ಕ್ರಿಯಗೊಳಿಸ್ತಾ ಇದ್ದೀನಿ. ಟಚ್ ನಾಟ್ ಹಿಮ್ ಫಾರ್ ಯುವರ್ ಗ್ಲೋರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ಜೋಳ ತಂದೆಯೇ. ಅಮೆನ್, ಅಮೆನ್, ಆಮೆನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿ. ಮಾತ್ರವಲ್ಲ ಆತ್ಮೀಯರೇ, ಈ ಸ್ವಾರ್ಥೆಯನ್ನು ಸಾಧ್ಯವಾದಷ್ಟು ಜನರಿಗೆ ಹಂಚಿಕೊಳ್ಳಿ. ಹೇಗೆ ಇವತ್ತು ನಾವು ಸಮಾನತೆ ಇರಬೇಕು, ಹಂಚಿಕೊಳ್ಬೇಕಲ್ಲ, ಇದು ಕೂಡ ಒಂದು ಸೇವೆ. ನಾನು ಸಾರ್ತೀನಿ, ನೀವು ಹಂಚಿಕೊಳ್ಳಿ ನಿಮ್ಮ ವಾಟ್ಸಪ್, ಇಮೇಲ್, ಫೇಸ್ಬುಕ್ ಮೂಲಕ. ಇತರರು ಇದರ ಅನುಭವವನ್ನು ಪಡೆಯಲಿ, ಯೇಸುವಿನ ರಕ್ಷಣೆ ಅಡಿಯಲ್ಲಿ ಅವರು ಜೀವಿಸಿ ನಿತ್ಯ ಜೀವ ಪಡೆಯಲಿ. ಇದೇ ನನ್ನ ಉದ್ದೇಶ, ಗುರಿ.